ಪುತ್ತೂರಿನಲ್ಲಿ ವಿಶ್ವಕರ್ಮ ಸಮುದಾಯದ ಯುವತಿಗೆ ಆದ ಅನ್ಯಾಯದ ಪರ ನಮ್ಮ ಸಮಾಜ ಯಾವತ್ತೂ ಇದೆ. ಆದರೆ ಕೆಲವರು ಈ ಬಗ್ಗೆ ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ. ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಆದ ಅನ್ಯಾಯದ ವಿರುದ್ಧ ನಾವಿದ್ದೇವೆ. ಆಕೆಯ ನ್ಯಾಯಕ್ಕೆ ನಾವು ಹೋರಾಟವನ್ನ ಮಾಡ್ತೀವಿ ಎಂದು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ವಿಕ್ರಮಾಚಾರ್ಯ ಅವರು ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಯುವತಿಯನ್ನ ಮದುವೆಯಾಗುವ ಭರವಸೆ ನೀಡಿ ಮಗು ಕರುಣಿಸಿದ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಸಮಾಜದ ಎಲ್ಲಾ ನಾಯಕರು ಮುಂದಾಗಿದ್ದಾರೆ. ಪ್ರಕರಣ ಈಗ ನ್ಯಾಯಾಲಯದ ಹಂತದಲ್ಲಿ ಇರುವುದರಿಂದ ನಾವು ಮಾತನಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲಾ ಪಕ್ಷದ ಶಾಸಕರು ಸಚಿವರನ್ನ ಭೇಟಿ ಮಾಡಲಿದ್ದೇವೆ. ಡಿಎನ್ಎ ವರದಿ ಬಂದಿದ್ದು ಯುವಕನೇ ತಂದೆ ಎಂದು ಖಚಿತವಾಗಿದೆ. ವರದಿ ಬಂದ ಬಳಿಕ ಆತನ ಕುಟುಂಬಸ್ಥರನ್ನ ನಮ್ಮ ಸಮಾಜ ಹೋಗಿ ಮಾತನಾಡಿಸಿದೆ. ಆದರೆ ಅವರು ಮದುವೆ ಆಗಲ್ಲ ಎಂದು ಹೇಳ್ತಾ ಇದ್ದಾರೆ. ಯುವಕ ಯಾವ ಕಾರಣಕ್ಕೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಎಂಬುದು ತಿಳಿದಿಲ್ಲ. ಕುಟುಂಬಸ್ಥರನ್ನ ಮನವೊಲಿಸಲು ಪ್ರಯತ್ನಿಸ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಡೆಸಲಿದ್ದೇವೆ ಅಂತ ಹೇಳಿದ್ರು. ಪಕ್ಷ ಬರುದು ಎರಡನೇ ಮಾತು. ಮೊದಲನೇದಾಗಿ ಒಂದು ಮಹಿಳೆಗೆ ಅನ್ಯಾಯ ನಾವು ಮಹಿಳೆಯ ವಿಚಾರವಾಗಿ ನಾವು ತಗೊಳ್ಬಹುದು ಹೊರತು ಪಕ್ಷ ಅವರು ವೈಯಕ್ತಿಕವಾಗಿ ಪಕ್ಷದಲ್ಲಿ ಇರ್ಬೋದು, ಇಲ್ಲ ಹೇಳುದಿಲ್ಲ. ಆದರೆ ಈಗ ಒಂದು ವಿಚಾರ ಆಗುವಾಗ ಮಹಿಳೆಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಪಡ್ಬೇಕು ಹೊರತು ಪಕ್ಷದ ನನಗೇನು ಅಷ್ಟು ಏನು ಅದು ಕಾಣ್ತಾ ಇಲ್ಲ. ಕೆಲವೊಂದು ವಿಚಾರ ಕಾನೂನಾತ್ಮಕವಾಗಿ ಏನಾದ್ರು ಅಡೆತಡೆಗಳು ಬಂದಿದ್ರೆ ಪಕ್ಷ ಅದಕ್ಕೆ ಬೇಕಾದ್ರೆ ನಾವು ನೇರವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಕ್ಕೆ ನಾವು ಇಳಿದ್ದೇವೆ, ಇಲ್ಲ ಹೇಳುದಿಲ್ಲ. ಈಗ ಪಕ್ಷ ರೀತಿಯಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ. ನಾವು ಹೇಳೋದು ನಮ್ಮ ಮನವಿಯನ್ನು ಒಪ್ಪಿದ್ದಾರೆ ಅವರು, ಎಲ್ಲ ಪಕ್ಷರು ಒಪ್ಪಿದ್ದಾರೆ. ಈಗ ಬಿಜೆಪಿ ಅವರಲ್ಲಿ ಮಾತಾಡಿದ್ದೇವೆ, ನಾವು ಕಾಂಗ್ರೆಸ್ ಅವರಲ್ಲಿ ಕೂಡ ನಾವು ನೇರವಾಗಿ ಮಾತಾಡಿದ್ದೇವೆ. ಅದಕ್ಕೆ ನೀವು ನಿಮ್ಮ ನಿರ್ಧಾರ ನೀವು ನಿರ್ಧಾರ ತಗೊಂಡು ನಾವು ನಿಮ್ಮ ಸರಿ ನಾವು ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ ಅಂತ ಎಲ್ಲ ಪಕ್ಷರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇವನ್ನ ಮೊನ್ನೆ ಪ್ರತಿಭಾ ಕೋಳೆ ಅವರ ಹತ್ರ ನಾನು ಸಂಪರ್ಕ ಮಾಡಿದ್ದೇನೆ. ಕಾಂಗ್ರೆಸ್ ನಮ್ಮ ಸಮಾಜದ ಉದಯ ಆಚಾರ್ಯ ಹತ್ರ ಸಂಪರ್ಕ ಮಾಡಿದ್ದೇನೆ. ಬಿಜೆಪಿ ಪ್ರಸಾದ್ ಶಕ್ತಿನಗರ ಕಾರ್ಪೊರೇಟರ್ ಅವ್ರ ಹತ್ರ ಸಂಪರ್ಕ ಮಾಡಿದ್ದೇನೆ. ಮಣ್ಣೋಡು ಎಲ್ಲ ಸಂಪರ್ಕ ಮಾಡಿ ಮಾತಾಡುವಾಗ ನಮಗೆ ಬಂದ ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂತ ಮಾತು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಯಾವ ರೀತಿ ಬರುವುದಿಲ್ಲ, ಅದರ ನಂತರ ಎಲ್ಲರೂ ಒಟ್ಟಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೇವೆ ಅಂತ ಹೇಳುವಂತ ಮಾತನ್ನು ಮತ್ತೆ ಹೇಳ್ತಿದ್ದೇನೆ. ಜಗನ್ನಿವಾಸ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ರು ಕೂಡ ಅದು ಇಬ್ಬರು ಅಂದ್ರೆ ಎರಡು ಕಡೆಯಿಂದ ಆದಂತ ತಪ್ಪು ಹೇಳುವಂಥದ್ದು ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಲ್ಲಿ ಹೋಗುವಂತ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ. 100ಕ್ಕೆ 100 ನಾವು ಪ್ರಯತ್ನ ಪಡ್ತೇವೆ ಇದಕ್ಕೆ. ಅಂದ್ರೆ ಹೋರಾಟ ವಿಚಾರ ಅಲ್ಲ, ಹೋರಾಟದಲ್ಲಿ ನಾಳೆ ನ್ಯಾಯ ಸಿಗುವುದಾದ್ರೆ ನಮಗೆ ಹೋರಾಟ ಮಾಡಲಿಕ್ಕೆ ನಾವು ಇಳಿತೇವೆ. ಆದ್ರೆ ನ್ಯಾಯ ಒಂದು ಒದಗಿಸಲಿ ಅಂತ ಅಂದ್ರೆ ಜವಾಬ್ದಾರಿ ಇರುವಂತಹ ಹುಡುಗಂದು ಕೃಷ್ಣ ಜಯರಾವ್ ಇರುವಂತಹ ಜವಾಬ್ದಾರಿ ಆ ಹೆಣ್ಣು ಮಗಳ ಜವಾಬ್ದಾರಿ ಆ ಕೃಷ್ಣ ಜಯರಾವ್ ಮದುವೆ. ಯಾಕಂದ್ರೆ ನಾಳೆ ಅವನಿಗೆ ಕಲೀಲಿಕ್ಕುಂಟು, ಎಜುಕೇಶನ್ ಅವನು ಕಂಪ್ಲೀಟ್ ಆಗಲಿಲ್ಲ. ಎಜುಕೇಶನ್ ಕಂಪ್ಲೀಟ್ ಆಗಲಿಕ್ಕೆ ಅವನಿಗೆ ಆ ಹುಡುಗನಿಗೆ ಹಣ ಕೊಡಬೇಕಾದ್ರೆ ಅವನ ತಂದೆ, ಯಾಕಂದ್ರೆ ಅವನ ಕೆಲಸ ಕಾರ್ಯದಲ್ಲಿ ನಮಗೆ ಒತ್ತಡಕ್ಕೆ ಹಾಕಿಕೊಂಡು ಮದುವೆ ಮಾಡಿಸ್ಕೊಡ್ಬೋದು, ಇಲ್ಲ ಹೇಳುದಿಲ್ಲ. ಯಾಕಂದ್ರೆ ಅಲ್ಲಿ ತಂದೆ ಕೂಡ ಅಲ್ಲಿ ಒಪ್ಪಬೇಕು, ತಂದೆ ತಾಯಿ ಇಬ್ರು ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಮದುವೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ರೀತಿ.